ವಿವರ ಪ್ರವಾದಿ ಇಬ್ರಾಹಿಮರ್ನ ತ್ಯಾಗ ಬಲಿದಾನದ ದಿನನೂ ನೆಂಪು ಮಲ್ತೊಂದು ಲೋಕದ ಮುಸಲ್ಮಾನರು ಬುಧವಾರ ಬಕ್ರೀದ್ ಆಚರಣೆ ಮಲ್ತಿರು ಪರ್ಬದಲ್ಲಿ ಕೂಡು ಕುಡ್ಲದ ಬಾವುಟಗುಡ್ಡೆ ಈದ್ಗಾ ಪ್ರಾರ್ಥನಾ ಮಂದಿರಡು ವಿಶೇಷ ನಮಾಜ್ ನಡಪಾಯರು. ಅಲ್ಲಾಹುನ ಅಪ್ಪಣೆದಂಚ ಪ್ರವಾದಿ ಇಬ್ರಾಹಿಂ ತನ್ನ ಮಗೆ ಹಜ್ರತ್ ಇಸ್ಮಾಯಿಲ್ ರೆಗ್ ತ್ಯಾಗ ಮಲ್ತದ ಬಲಿ ಕೊರಿಯರ ತಯಾರಾನಗ ಅಲ್ಲಾಹುನ ಪರೀಕ್ಷೆಡು ಗೆಂದಿನ ಇಬ್ರಾಹಿಮರೆಗ್ ದೇವರು ಅಲ್ಲಾಹುನ ದಯಟ್ ಮಗನ ಬದಲು ಏಡನ್ ಬಲಿ ಕೊರುಂಡ ಯಾವೊಂದು ಅಪ್ಪಣೆ ಅಪ್ಪುಂಡುಗೆ ಅವಿನ ನೆಂಪು ಮಲ್ತೊಂದು ದುಲ್ಹಜ್ ತಿಂಗೋಲ್ದ 10ನೇ ದಿನ ವರ್ಷಲ ಲೋಕದ ಮುಸಲ್ಮಾನರು ಈದುಲ್ ಅಜ್ಹಾ ಬಕ್ರೀದ್ ಪರ್ಪನು ಆಚರಣೆ ಮಲ್ತೊಂದು ಬೈದಿರ. ಬುಧವಾರ ಬಕ್ರೀದ್ ಆಚರಣೆ ಲೆಕ್ಕುಡು ಕುಡ್ಲದ ಬಾವುಟ ಗುಡ್ಡೆಡುಪ್ಪನ ಈದ್ಗಾ ಪ್ರಾರ್ಥನಾ ಮಂದಿರಡು ಕುಡ್ಲಾ ಖಾಜಿಯರು ಇದ್ದದ ವಿಶೇಷ ನಮಾಜ್ ನಡಪಾಯಿರು. ಜೋಕ್ಲೆಡ್ದ ಬತ್ತಿನ ಮಲ್ಲಕ್ಲೆ ಮುಟ ಪಾಕಜನ ನಮಾಜ್ ಪಾಲ್ಪಡೆಯುಂಡಿರ. ಈ ಪೊರ್ತುಡು ರಾಜ್ಯದ ನಗರಾಭಿವೃದ್ಧಿ ಬೊಕ್ಕ ವಸತಿ ಖಾತೆ ಮಂತ್ರಿ ಅಂಚನೆ ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿಲ ಅದುಪ್ಪನ ಯುಟಿ ಖಾದರ್ ಪಾತೆರ್ದ್ ಸರ್ವೇರ್ಲ ಪ್ರೀತಿ ವಿಶ್ವಾಸ ಡುಪ್ಪುಡು ಕಷ್ಟದಪ್ಪಗ ನಮ್ಮ ಕೇರಳ ಕೊಡಗುದಕ್ಲಿನ ಒಟ್ಟುಗೆ ಇಂಚ ಉಲ್ಲನ ಸಂತೋಷೋಡ್ಲ ಒಟ್ಟಾವಡು ರಾಜ್ಯ ಸರ್ಕಾರ ಬೊಕ್ಕ ತನ್ನ ಪರವಾದ ಸರ್ವೇರಿಗಳ ಎಡ್ಡೆಪ್ಪು ಬೈಕೊಂದುಲ್ಲೆಂದು ಪಂಡಿರ. ಎಲ್ಲರೂ ಪ್ರೀತಿ ವಿಶ್ವಾಸನ ಬಾಳ್ಬೇಕು. ಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ಇವತ್ತು ನಾವು ಯಾವ ರೀತಿ ಒಗ್ಗಟ್ಟಿನಿಂದ ಇರ್ತೇವ ಅದೇ ರೀತಿ ಸಂತೋಷ ಮತ್ತು ನೆಮ್ಮದಿದ್ದ ಸಂದರ್ಭ ಕೂಡ ಪ್ರೀತಿ ವಿಶ್ವಾಸ ಇರಬೇಕು. ಕೊಡಗಿನ ಇವತ್ತು ಒಂದು ಉದಾಹರಣೆ, ಈ ಒಂದು ಕಷ್ಟ ಕಾಲದಲ್ಲಿ ಮುಸ್ಲಿಂ ಸಹೋದರರು ಹಿಂದೂ ದೇವಸ್ಥಾನದಲ್ಲಿ ಆಶ್ರಯ ಪಡೆಯುವಂಥದ್ದು, ಹಿಂದೂ ಸಹೋದರರು ಮುಸ್ಲಿಂ ಮಸೀದಿಯ ಪ್ರದೇಶದಲ್ಲಿ ಇವತ್ತು ಆಶ್ರಯ ಪಡೆಯುವಂಥದ್ದು, ಕ್ರಿಶ್ಚಿಯನ್ ಸಹೋದರರು ಮುಂದೆ ನಿಂತು ಇದಕ್ಕೆ ಸಹಕಾರ ಎಲ್ಲ ರೀತಿಯಿಂದ ಅವರು ಎಲ್ಲ ಜಾತಿ ಧರ್ಮದಕ್ಕೂ ಒಬ್ಬರಿಗೊಬ್ಬರ ಸಹಕಾರ ಮಾಡುವಂಥ ನಿಜವಾದ ಆ ಒಂದು ವ್ಯಕ್ತಿತ್ವವೇ ನಮ್ಮ ಪ್ರತಿಯೊಬ್ಬರ ವ್ಯಕ್ತಿತ್ವ ಆಗಬೇಕಂತ ಹೇಳಿ ಸರ್ವರಿಗೂ ಮತ್ತೊಮ್ಮೆ ನನ್ನ ಪರವಾಗಿ, ಮುಖ್ಯಮಂತ್ರಿಗಳ ಪರವಾಗಿ, ಸರ್ಕಾರದ ಪರವಾಗಿ ಈ ಹಬ್ಬದ ಶುಭಾಶಯ ಸಲ್ಲಿಸ್ತೇನೆ. ವಿಧಾನ ಪರಿಷತ್ ಸದಸ್ಯ ರೈವನ್ ಡಿಸೋಜ ಪಾತೆರ್ದ್ ಮಾತೆರ್ಲ ಅಣ್ಣ ಮೆಗ್ಗೆನಂಚ ಒಟ್ಟಾದ ಬದುಕಗ ಈ ಪೊರ್ತುಡು ಕೇರಳ ಕೊಡಗದ ಸಂತ್ರಸ್ತರ ನೆಂಪು ಮಲ್ತೊನ್ಗ ಅಂದಾರ್ ಪಂಡಿರ. ಇವತ್ತು ಪ್ರಪಂಚದ ಎಲ್ಲ ಭಾಗಗಳಲ್ಲಿ ಕೂಡ ಬಕ್ರೀದ್ ಹಬ್ಬವನ್ನು ಆಚರಣೆ ಮಾಡುವ ಮೂಲಕ ನಾವೆಲ್ಲರೂ ಏಕತೆಯಿಂದ ಒಗ್ಗಟ್ಟಿನಿಂದ ಬದುಕಬೇಕಾದ ಸಂದೇಶವನ್ನು ಕೊಡುವಂಥ ಈ ಹಬ್ಬಕ್ಕೆ ನಾವೆಲ್ಲರೂ ಇವತ್ತು ಶುಭಾಶಯ ಹಾರೈಸ್ತೇನೆ. ರಾಜ್ಯದ ಎಲ್ಲ ದೇಶದ ಮತ್ತು ಪ್ರಪಂಚದ ಎಲ್ಲ ಮುಸ್ಲಿಂ ಬಾಂಧವರಿಗೆ ಬಕ್ರೀದ್ ಹಬ್ಬದ ಶುಭಾಶಯವನ್ನು ಹೇಳುವ ಮುಖಾಂತರ ನಾವೆಲ್ಲರೂ ಅಣ್ಣ ತಮ್ಮಂದಿರಾಗಿ ಬದುಕೋಣ, ಸಮಾಜದ ಏಕತೆಗಾಗಿ ಬದುಕೋಣ, ಸಮಾಜದಲ್ಲಿ ಎಲ್ಲರೂ ಒಟ್ಟಾಗಿ ಬದುಕೋಣ ಅಂತೇಳೋ ಮಾತನ್ನು ಹೇಳುತ್ತಾ ಕೇರಳ ಮತ್ತು ಕೊಡಗಿನಲ್ಲಿ ಇವತ್ತು ಭೀಕರವಾದಂಥ ಏನು ನೆರೆಯಿಂದ ಉಂಟಾಗಿರ್ತಕ್ಕಂಥ ಸಂತ್ರಸ್ತರಿಗೆ ಕೂಡ ಈ ಸಂದರ್ಭದಲ್ಲಿ ನಾವು ಅವರ ನೆನಪನ್ನು ತೆಗೆಯುತ್ತಾ ಅವರ ಸಹಾಯವನ್ನು ಮಾಡುವಂಥ ಸಂದರ್ಭದಲ್ಲಿ ಅವರಿಗೆಲ್ಲರಿಗೂ ನಾವು ಒಟ್ಟು ಸೇರಿ ಅವರನ್ನು ಕೂಡ ಒಟ್ಟಿಗೆ ಕೊಂಡೋಗುವಂಥ ಕೆಲಸ ನಾವೆಲ್ಲ ಮಾಡಬೇಕಾಗ್ತದೆ.